ಸುರತ್ಕಲ್ ಬಂಟರ ಭವನದಲ್ಲಿ ವಿದ್ಯಾರ್ಥಿ ವೇತನ ಹಾಗೂ ಸಹಾಯ ಹಸ್ತ ಮತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮುಂಬೈ ಹೇರಂಬ ಇಂಡಸ್ಟ್ರೀಸ್ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಉದ್ಘಾಟಿಸಿದರು. ಬೆಂಗಳೂರು ಪೊಲೀಸ್ ಉಪಾಧೀಕ್ಷಕರಾದ ದಿನಕರ್ ಶೆಟ್ಟಿ ಪಡ್ರೆ ಅವರು ಮಾತನಾಡಿ, ಬಂಟ ಸಮಾಜದಿಂದ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ನಮ್ಮ ಸಮಾಜದವರನ್ನು ಒಟ್ಟುಗೂಡಿಸುವ ಕೆಲಸವಾಗಬೇಕು ಎಂದರು. ಶ್ರೀಮಂತರು ಆಗರ್ಭ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರಿಗೆ ತೀರಾ ಬಡವರಿಗೆ ಕಡುವುದಿಲ್ಲ. ನಮ್ಮ ಪಾಪದಲ್ಲಿ ಬಡವರಿಗೆ ನಮ್ಮ ಗುಂಪು ಗುಂಪಿನಲ್ಲಿ ಒಂದು ಪ್ರಯತ್ನ ಮಾಡುತ್ತೆ. ನಮ್ಮ ಅಂತರ ಏನು ಜಾಸ್ತಿ ಅನ್ನೋದು ಯಾಕೆ ನಮ್ಮ ಬಡವರಿಗೆ ಗೊತ್ತಲ್ಲ ಒಂದು ಗೋಡಾಂಚಿನ ಸವಲತ್ತನ್ನು ಗೊತ್ತಿಲ್ಲ ಸಾಧ್ಯ ಯಾವುದು ನನಗೆ ನಿಮ್ಮ ಬಂಡರ ಸಂಘದ ತಪ್ಪು ಪಡೆದುಲ್ಲ ನಮ್ಮ ಕೆಲಸಗಳು ವ್ಯವಸ್ಥಿತವಾದ ಆರೋಗ್ಯ ಪಡೆದು ತೋರಿಲ್ಲ ನನಗೆ ಸಿಸ್ಟಮ್ಯಾಟಿಕ್ ಆದ ಒಂದು ರೀತಿ ನಮ್ಮ ಒಂದು ಸರ್ವೆ ಒಂದು ರೀತಿ ಬಂದಿದೆ. ಅಥವಾ ಮಿಕ್ಕುಬಂದು ಸುಖಿ ಸುಧಾಕರ್ ಶೆಟ್ಟಿ ಒಂದು ಮಾತಾಡಿ ಕೇಳ್ತೇವೆ ಒಬ್ಬ ಎಲ್ಲಿ ಏಳು ಗಂಟ ಜನಕ್ಕೆ ನಮ್ಮ ಸಂಖ್ಯೆ ಕೊಟ್ಟು ನನಗೆ ಆನ್ಸರ್ ಯಾವ ಒಂದು ರೀತಿ ಬಂದ ನಮ್ಮ ಬೋರ್ಡ್ ನಮ್ಮ ಸಂಘಟನೆ ನಮ್ಮ ಲೆಕ್ಕ ಬೋರ್ಡ್ ಸಂಖ್ಯೆ ಈ ಒಂದು ನನಗೆ ಮುಖ್ಯವಾದ ಬೋರ್ಡ್ ಆಗಿದೆ ಅಂಕಿ ಅಂಶ ದಾದೆಗಾದ ಬೋರ್ಡ್ ಹಾಕಿಕೊಂಡು ನಮ್ಮ ಸಮಾಜಗಳು ಒಂದು ಬೇರೆ ಸಮಾಜದ ದಾದ ಮಂದೊಂದು ಇರ್ಕೊಂಡಾಗ ಆಯ್ತು ಬಾರಿ ಕುಳಿತುಕೊಳ್ಳಬೇಕು ಅದರ ಬಡವೇರಿ ತೀರಾ ಕೆಳಮಟ್ಟೊಳಗೆ ಬಿದ್ದ ಕೆಲಸ ನಮ್ಮ ಸಮಾಜದ ಒಂದು ಕೊಂಡಿ ಕೆಲಸ. ಈ ಸಂದರ್ಭದಲ್ಲಿ ಬಂಟರ ಸಂಘದ ಪೂರ್ವಾಧ್ಯಕ್ಷರುಗಳನ್ನು ಅಭಿನಂದಿಸಲಾಯಿತು. ಭಿನ್ನ ಸಾಮರ್ಥ್ಯ ಮತ್ತು ವಿಕಲಚೇತನರಿಗೆ ಸಹಾಯ ಹಸ್ತ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ನಿರಂತರ ವಿದ್ಯಾರ್ಥಿ ವೇತನ ಹಾಗೂ ಇತರ ಸಮಾಜ ಬಾಂಧವರಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಶೈಕ್ಷಣಿಕ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪೂನಾ ಬಂಟರ ಸಂಘದ ಗೌರವಾಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಪೂನಾ, ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಗ್ಗಿ ಸುಧಾಕರ್ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ನೂತನ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ ಬಾಳ, ಬಂಟರ ಸಂಘದ ಪೂರ್ವಾಧ್ಯಕ್ಷರಾದ ರೋಹಿತಾಕ್ಷ ರೈ, ದೇವಾನಂದ ಶೆಟ್ಟಿ, ಉಲ್ಲಾಸ್ ಆರ್ ಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷ ಸುಧಾಕರ್ ಪೂಂಚಾ, ಉಪಾಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಕುಡುಂಬೂರು, ಕೋಶಾಧಿಕಾರಿ ಅವಿನಾಶ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿ ಮಧ್ಯ, ಸಾಂಸ್ಕೃತಿಕ ಕಾರ್ಯದರ್ಶಿ ಜಯರಾಮ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಶಿಶಿರ್ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ಭವ್ಯ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಲೋಕಯ್ಯ ಶೆಟ್ಟಿ ಮುಂಚೂರು ವಹಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಲೀಲಾಧರ ಶೆಟ್ಟಿ ಕಟ್ಲ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಜೊತೆ ಕಾರ್ಯದರ್ಶಿ ಸುಜೀರ್ ಶೆಟ್ಟಿ ಧನ್ಯವಾದ ಸಮರ್ಪಿಸಿದ್ರು. ರಾಜೇಶ್ವರಿ ಡಿ ಶೆಟ್ಟಿ ಮತ್ತು ಡಾಕ್ಟರ್ ಸುಧಾ ಚಂದ್ರಶೇಖರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.